ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಮತ್ತೆ ಲೆನ್ಸೆಲ್ಲರೂ ತುಳುಟ್ಟುಕೊಂಡೊಂದಿಲ್ಲ ಸಹ ಉದ್ದೆಪ್ಪು ಒಚ್ಚವು ಮಸ್ತ್ ನಾನು ತುಳುವಲ್ಲಿ ವಿಡಿಯೋ ಮಾಡಿ ಈಗ ಕನ್ನಡದಲ್ಲಿ ವಿಡಿಯೋ ಮಾಡುವಾಗ ತುಳು ಮಿಕ್ಸ್ ಆಗ್ತದೆ. ಇದೊಂದು ಕರ್ಮದ ಉಣ್ಣೀರು ಮಾರೆ. ನೆಕ್ಸ್ಟ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚೈತ್ರ ಪ್ರಕಾಶ್ ಯೂಟ್ಯೂಬರ್ ಇವರು ಕೊಟ್ಟಿರೋದು. ಇವರದ್ದು ವಿಡಿಯೋ ಅಂತ ಒಂದನ ಇವರದ್ದು ಸುಮಾರು ಉಂಟು, ಬಗೆ ಬಗೆ ಹಾಕೊಂಡು ಗೋಲ್ಡ್ ಏನಾದ್ರು ಇಟ್ಟಿದ್ದಾರೆ ಪ್ಯಾಕೆಟ್ ಬಂಗಾರ ಇಪ್ಪುಲ ಅಂದ್ರೆ ಡೌಟ್. ಗೋಲ್ಡ್ ಬ್ಯಾಂಗಲ್ಸ್ ಕೊಟ್ಟಿದ್ದಾಳೆ ಅವಳು, ನೋಡಿ ಯಾರು ಕೊಡ್ಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಅಂತ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಮೊದಲಿಗೆ ನೀವು ನೋಡಿದ ವಿಡಿಯೋದಲ್ಲಿ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಅದು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದು ಅವಳಿಗೆ ಬಂದಿರುವಂಥ ಗಿಫ್ಟ್ಸ್ಗಳನ್ನು ಅನ್ಬಾಕ್ಸ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಎಂತೆಂಥ ಗಿಫ್ಟ್ಸ್ ಬಂದಿದೆ ಅಂತ ತೋರಿಸ್ತೇನೆ. ಓಕೆ, ಮಸ್ತ್ ನಾನು ತುಳುವಲ್ಲಿ ವಿಡಿಯೋ ಮಾಡಿ ಈಗ ಕನ್ನಡದಲ್ಲಿ ವಿಡಿಯೋ ಮಾಡುವಾಗ ತುಳು ಮಿಕ್ಸ್ ಆಗ್ತದೆ. ಸೊ ಹಾಗಾಗಿ ಈಗ ಗಿಫ್ಟನ್ನು ಅನ್ಬಾಕ್ಸ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇದೊಂದು ಕರ್ಮದ ಉಣ್ಣೀರು ಮಾರೆ. ಒಂದು ಹೌದು, ಈ ಹೊರಗಡೆ ಕೂತ್ಕೊಂಡು ಒಳಗಡೆ ಅಷ್ಟು ಕ್ಲಿಯರ್ ಬರೋದಿಲ್ಲ ಅಂತ ಹೊರಗಡೆ ಕೂತ್ಕೊಂಡು, ಬಟ್ ಅದು ಸೊಳ್ಳೆ ಅದು ನಾವು ತುಳುವಲ್ಲಿ ಮಾತಾಡಿ ನಮಗೆ ಕಷ್ಟ ಆಗ್ತದೆ. ಸೊ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಇನ್ನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿರ್ತಿದ್ದಂತೆ ಸಬ್ಸ್ಕ್ರೈಬ್ ಆದವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ. ಈಗ ಮೊದಲಿಗೆ ಒಂದು ಡ್ರೆಸ್ಸನ್ನು ಅನ್ಬಾಕ್ಸ್ ಮಾಡುವ. ಇದು ಮೊದಲಿಗೆ ನಾನು ತೆಗೆದ ಚೈತ್ರಕ್ಕಂದೇ ಡ್ರೆಸ್ ಬಂದಿದ್ದು, ಮತ್ತೆ ನೋಡುವ ಇದು ಆಮೇಲೆ ನೋಡುವ, ಅವ್ರು ಬರಲಿ. ಇದು ಯಾರ್ದಂತ ಹೆಸರು? ಪೂರಿತ್ ಕೊಜಪ್ಪೆ. ಇದು ನೋಡುವ, ಓಪನ್ ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕು. ಪೂರಿತ್ ಕೊಜಪ್ಪೆ ಇಲ್ಲೇ ನನ್ನದು, ನನ್ನ ಮಗಂದು ಕ್ಲಾಸ್ ಅವನದ್ದು ಅಪ್ಪ ಅಮ್ಮ ಕೊಟ್ಟದ್ದು ಹೆಸರು ಮಗಂದು. ಇದೊಂದು ಪ್ಯಾಂಟ್ ಪ್ಲಸ್ ಟಾಪ್. ಓಪನ್ ಮಾಡಿದಲ್ಲಿ ಸೈಡಲ್ಲಿ ಇದು ನನ್ನ ತಂಗಿದ್ದು ಮದುವೆ ಆಗೋ ಹುಡುಗ ಕೊಟ್ಟದ್ದು, ಮಂಜುನಾಥ್. ಇದು ಅವ್ರ ಪಾಪ ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಕರೆದಿದ್ದಕ್ಕೆ, ಅದು ಖುಷಿ ಆಯ್ತು. ಅದು ನಾನು ನೋಡಿದ ಡ್ರೆಸ್ ಫ್ರಾಕ್ ತಂದಿದ್ದಾರೆ ವಿತ್ ಹೇರ್ ಬ್ಯಾಂಡ್ ಉಂಟು, ಕ್ಯೂಟ್ ಉಂಟು ಹೇರ್ ಬ್ಯಾಂಡ್ ಕೂಡ. ಒಂದು ಡ್ರೆಸ್ ಸೋಪುಂಟದ ಕಲರ್ ಅಂದ ಒಟ್ಟಾತು ಅಮರ್ ಜೋಕ್ಲೆ ಮಾಡ್ಲಿಕ್ಕ. ಇದೊಂದು ಡ್ರೆಸ್, ಇದು ನನ್ನ ಗಂಡಂದು ಅತ್ತೆ ಮಕ್ಕಳು ಕೊಟ್ಟಿದ್ದು, ಶರಣ್ಯ ಪುಟ್ಟು. ಇದರಲ್ಲಿ 2 ಡ್ರೆಸ್ ಅಂತ ಹೇಳಿದ್ದಾರೆ, ಅವಳಿಗೆ ಆಗ್ತದೆ ಇಲ್ವ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಹೋಯ್ತು ಹೊಚ್ಚಲಿ ఎట్లా ఉంది అత్త గంటకు ఇడ్లుడు మిడ్లు తిరి ఓడిపోతుంది అక్క తిరిగి కనపడ. ఇది ಒಂದು ಡ್ರೆಸ್, ಫ್ರಾಕ್ ಶೂಟ್ ಉಂಟು, ಉಂಟು ಕಲರ್ ಬೇಬಿ ಪಿಂಕ್ ಕಲರ್ ಫ್ರಾಕ್ ಉಂಟು. ಅಲ್ಲಿ ಇಲ್ಲಿ ಉಂಟು. ಇದೊಂದು ಫ್ರಾಕ್ ಬರ್ಲೈಕ್ ಕಾಟನ್ ಕೊಟ್ಟರೆ ಒಳ್ಳೇದು. ಬರ್ಲೈಕ್ ಉಂಟು ಮಾರ್ರೆ. 3 ಜೊತೆ ಬಟ್ಟೆ ಕೊಟ್ಟಿದ್ದಾಳೆ. ಚಂದ ಸೊಕ್ಸೊಕ್ಕುಂಡು ಮಾರೆ. ಡ್ರೆಸ್ ಇದು ಇದು ತೋಪಾಯ್ತು. ಮತ್ತೆ ಸಾಕ್ಸ್ 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 ಶೂಟ್ ಉಂಟು.
ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ನಾನು ಉಂಟು. ಐದು ಇಂಚ ಬಾದ್ರೆ ಹೋಗ್ತುಂಡು ಮೇಲ್ಗೆ ಅವು ಅರ್ಧ ಅಡಿಕ್ಕಿಗೆ ಅಲ್ದ ಮಂಗಿ ಅಡಿಕ್ಕ ಅಡಿಕ್ಕಿಗೆ ಗ್ರಿಪ್ ಗ್ರಿಪ್ಪುಗ ಒಂದು ಹತ್ತು ಸ್ಟೋನ್ ಹತ್ತು ಚಂದ ಉಂಟು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಗಿಫ್ಟ್ ಕೊಟ್ಟವರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಉಳಿದವರಿಗೆ ಹೇಳ್ತೇನೆ. ಸುಲಿತಕ್ಕಂದು ಸುಲಿತಾ ಪ್ರಶಾಂತ್ ದೇವಾಡಿಗಲ್ ಎತ್ತರ ಉಪ್ಪಿನ ಅಂಗಡಿ. ಈ ಕಟ್ ಮಾಲ್ತು ಪಾಡವ ದಾಯಿ ಗೊತ್ತಲ್ಲ ಇಸಿನ ಬುಕ್ಕಲಿಕ್ ಮಸ್ತ್ ಲಾಂಗ್ ಅಂಡ ಅದಕ್ಕೆ ಡಾಕ್ಯುಮೆಂಟ್ ಕಡಪುಡು ಪಾಪಲ ಇಸ್ಕೊಂಡಲ್ಲ ಡೋರ್ ನೋಡಿ. ಸೂಪರ್ ಫ್ರಾಕ್ ಸೂಪರ್ ಮದುವೆ ಫಂಕ್ಷನ್ ನೋಡಿ ಚಂದ ಉಂಟು. ಈಗ ನೆಕ್ಸ್ಟ್ ಸಾವನ ಮದುವೆಗೆ ಡ್ರೆಸ್ ತೆಗಿಲಿಕ್ಕಿಲ್ಲ ಇದರಲ್ಲಿ ಹಾಕೋದು. ಶೋಕಲ್ಲ ತೋಚಲ ಥ್ಯಾಂಕ್ ಯು ಸುಲಿತಕ್ಕ ಪ್ರಶಾಂತ್ ಬಾವ ಶೋಕುಂಡು. ನೆಕ್ಸ್ಟ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚೈತ್ರ ಪ್ರಕಾಶ್ ಯೂಟ್ಯೂಬರ್ ಇವರು ಕೊಟ್ಟಿರೋದು. ಈ ಕಡೆ ಒಂಚೂರು ಓಪನ್ ಕಮ್ದತ್ತೆ ಅದು ಪ್ರಾಣಿ ರೂಪಾಯಿ ಶೋಕುಂಡಿ ಫ್ರಾಕ್ ಒಂದೇ ಕೊಡ್ತಾನೆ ಇದು ದೀಶ್ಲಾಗೆ ಚಂದ ಉಂಟು ಡ್ರೆಸ್. ಒಂದು ಡ್ರೆಸ್ ಅಂದ್ರೆ ದಾಲ ಕಲ್ತುಲ ಪುರ ದಾಲೇಜ್ ಕ್ಯೂಟ್ ಫ್ರಾಕ್. ಇಲ್ಲ ಪುರ ನಡ್ರಾಜ್ ಇಲ್ಲ ನಡ್ರಾಜ ಇಲ್ಲ ಒಂದು ಇಂಚ ಪೋಲ ಮಾಡೋಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಉಂಟು ಡ್ರೆಸ್. ಥ್ಯಾಂಕ್ ಯು. ನಡ್ಲ ಸೋಕುಂಡು ಸತ್ಯ. ಇದು ಬೆಸ್ಟ್ ವಿಷಯ ಸ್ವಲ್ಪ ಉಂಟು. ಯಾರು ಹೆಸರಿಲ್ಲ ಯಾರು ಅಂತ ಗೊತ್ತಿಲ್ಲ. ಉಂಟಾ ಆಯ್ತು ಸ್ಟಾರ್ಟ್ ಆಗ್ತದೆ. ಇದು ಯಾರ್ದಂತ ಹೆಸರಿಲ್ಲ. ಫ್ರಾಕ್ ಕಲರ್ ಲಾಯ್ಕೊಂಡು ಕಲರ್ ಸೋಪ್ ಕಲರ್ ಸೋಪ್ ಒಂದು ಸಕ್ಕತ್ತುಂಡು. ಥ್ಯಾಂಕ್ ಯು ಸೋ ಮಚ್. ಹೆಸರಿಲ್ಲ ಯಾರಂತ ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು. ಅರ್ ನಕ್ಕ ಕೊಡ್ತೀರ ತಗೊಂಡು ಉಂದೇನಪ್ಪ ಅವತ್ತು ಪ್ಯಾಕ್ ಮಾಡಿದ್ದೀರ ಆರ್ನಲ್ಲ ಉಂದು ಆರಾಡಿ ಕುದಾರ ಜಯಲಕ್ಷ್ಮಿ ಪ್ರಶಾಂತ್ ಆಚೆ ನಂಗೆ ಡೌಟ್ ಅವು ನನ್ನ ಗಂಡನೇ ಕೂಡ ತೋಪಾಡ ಡ್ರೆಸ್. ಇದು ನನ್ನ ತಂಗಿಯ ಅತ್ತಿಗೆ ಆಗಿ ಅವರ ಗಿಫ್ಟು. ಹಾಕುಡಿ ಕಾಟನ್ ಕಾಟನ್ ಫುಲ್ ಪ್ಯೂರ್ ಕಾಟನ್ ಒಳ್ಳೆ ಉಂಟು. ಒಂದು ಇಷ್ಟ ಆಗಿದೆ ಸ್ಲೀವ್ಲೆಸ್. ಇದೊಂದು ಥ್ಯಾಂಕ್ ಯು ಸೋ ಮಚ್. ಇದು ಅಕ್ಕನ ಮಕ್ಕಳದ್ದು ಗಿಫ್ಟ್. ದಿಶಾ ಅದ್ವಿತ್ ನೆತ್ತರ ಕ್ಯೂಟ್ ಡಾಲ್. ಟೆಡ್ಡಿ ಬಂದಿದೆ. ಟೆಡ್ಡಿ ರಾಶಿ ಖುಷಿ ಕಲರ್ ಟೆಡ್ಡಿ. ಥ್ಯಾಂಕ್ ಯು ದಿಶಾ. ಥ್ಯಾಂಕ್ ಯು ಅದ್ವಿತ್. ಎತ್ತುಂಡು ಇದು ನನ್ನ ಅತ್ತೆದು. ಅತ್ತೆ ಮಾವಂದು ಡ್ರೆಸ್ ಸೂಪರ್ ಅಲ್ಲ ಕಲರ್ ಸ್ಲೀವೇ ಅಲ್ಲೊಂಥರ ಡಿಸೈನ್ ಎಲ್ಲ ಹಾಕೊಂಡು ಫುಲ್ ನೆಟ್ಟದೊಬ್ರು. ಇದು ನನ್ನ ಅತ್ತೆ ಮತ್ತು ಮಾವಂದು ಗಿಫ್ಟ್ ಫ್ರಾಕ್ ವಿತ್ ಚಡ್ಡಿ ಉಂಟು. ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಆಯ್ತಾನೇನೋ ಆಯ್ತಲ್ಲ ಸಪ್ರೇಟ್ ಗೆತ್ತಲ್ಲ ಅದಕ್ಕೆ ಒಟ್ಟು ಕವರ್ ಇದು ನನ್ನ ಚಿಕ್ಕಮ್ಮ ಕೊಟ್ಟದ್ದು. ಚಿಕ್ಕ
ಚೈತ್ರನ ತಗೊಂಡಿದ್ದಾರೆ. ಇದು ನನ್ನ ಚಿಕ್ಕಮ್ಮ ಕೊಟ್ಟದ್ದು, ನನ್ನ ತಾಯಿಯ ತಂಗಿ. ವಾರ್ಲಾಗಿ ಉಂಟದೆ ನೆಟ್ಟೆಡು ಫ್ರಾಕ್ ಒಳ್ಳೆಯದು. ಥ್ಯಾಂಕ್ ಯು ಅರ್ಜಕ್ಕ, ಥ್ಯಾಂಕ್ ಯು. ನಮ್ಮ ಬರ್ತಿ ಮೊದಲು ನೆಂಚು ನಾವೊಂದು ಅಂತ ಬಲೆ ಬಲೆ ಜಾಯ್ನ್ ಆಲಿ ಇಂಚಿದ ತೊಟ್ಟೆ. ಇದು ರಮೇಶ್ ಶರ್ಮಿಳ ಸರಾವ್, ರಮೇಶ್ ಶರ್ಮಿಳ ಸರಾವ್. ಇದು ಒಂದು ಫ್ರಾಕ್. ಸೊ ಥ್ಯಾಂಕ್ ಯು. ನನ್ನೊಂದು ಹೇರ್ ಬ್ಯಾಂಡ್ ಯಕ್ಷಿತಾ ಪ್ರಸಾದ್. ಯಕ್ಷಿತಾ ಪ್ರಸಾದ್ ಇವರದ್ದು ವಿಡಿಯೋ ಅಂತ ಒಂದಲ್ಲ, ಇವರದ್ದು ಸುಮಾರು ಉಂಟು, ಬಗೆ ಬಗೆ ಹಾಕೊಂಡು ಗೋಲ್ಡ್ ಏನಾದ್ರು ಇಟ್ಟಿದ್ದಾರೆ. ಎಂಕ್ ಪ್ಯಾಕೆಟ್ ಇಟ್ಟು ಬಂಗಾರ ಇಪ್ಪುನ ಅಂದ್ರೆ ಡೌಟ್. ಇದು ಒಂದು ಯಕ್ಷಿತಾ ಪ್ರಸಾದ್ ಇದ್ದು ಗಿಫ್ಟ್ ಫ್ರಾಕ್. ಈ ಹೇರ್ ಬ್ಯಾಂಡ್ ಸೇಮ್ ಅವಳ ತೊಟ್ಲಿಡುವಾಗ ಕೊಟ್ಟಿದ್ರು, ಸೇಮ್ ಹೇರ್ ಬ್ಯಾಂಡ್. ಅದ ಹೊರ ಯೂಸ್ ಮಾಡ್ತಿದ್ದೆ ಅಂಚಿನ ಹೇರ್ ಬ್ಯಾಂಡ್ ಕೊಟ್ಟಿದ್ರು. ಗೋಲ್ಡ್ ಬ್ಯಾಂಗಲ್ಸ್ ಕೊಟ್ಟಿದ್ದಾಳೆ ಅವಳು, ನೋಡಿ ಯಾರು ಕೊಡ್ಲಿಲ್ಲ. ನಟು ಸುಮಾರು ಉಂಟು, ಕ್ಯೂಟ್ ಕ್ಯೂಟ್ ಕ್ಲಿಪ್ಸ್ ರಟ್ಟು ಜೊತೆ. ಯಕ್ಷಿತಾ ಫೆಚ್ಚನೆಲ್ಲ ಬಿಡಿದ್ದು. ಇದೊಂದು ಕ್ಲಿಪ್, ಈ ಕ್ಲಿಪ್, ಇದು ಕ್ಲಿಪ್ ನನಗೆ, ಇದು ಕ್ಲಿಪ್ ಒಂದು ಪೂರ ಬಾರ್ಲಾಯ್ಕೊಂಡು. ಥ್ಯಾಂಕ್ ಯು ಅಕ್ಷಿತಾ. ಶೋಕುಲ್ಡು ಡ್ರೆಸ್ ಬಾರ್ಲಾಯ್ಕೊಂಡು ಅದೇ ಚೈತ್ರ ಅಭಿಲಾಷ್ ನನ್ನ ಮಾವನ ಮಕ್ಕಳು. ವಿಚಾರ ಬ್ರಹ್ಮೇಲೆ ಬರೋಣ. ಲಿಹಾನಿಗೆ ಸಹ ಡ್ರೆಸ್ ಬಂದಿದೆ, ಬರ್ತ್ಡೇ ಬ್ರಾಂಚ್ ಇದ್ದು ಲಿಹಾನಿಗೆ ಸಹ ಬಟ್ಟೆ ಉಂಟು. ದವಾಗ್ನಲ್ಲ ಫ್ರಾಕ್ ಬೇಬಿ ಪಿಂಕ್ ಕಲರ್. ಇದೊಂದು ಫ್ರಾಕ್. ಥ್ಯಾಂಕ್ ಯು ಚೈತ್ರ ಅಭಿ. ಇದು ನನ್ನ ಮಾವ ಮತ್ತೆ ಅತ್ತೆದ್ದು. ಅವತ್ತ ಡ್ರೆಸ್ ಬಂತು ಫ್ರಾಕ್ ಓಲ ತುಲಿಗೆ ಜೀರಕ ಕಲರ್ದ ಬೈಜಿ. ಇದು ಒಂದು ಫ್ರಾಕ್ ಶೋಕುಲ್ಲದೆ ಹಾಗೆ ಎಲ್ಲ ದೀಪ ಪಾಡುವಲ್ಲ ಪಾಡಬೇಕು. ಇಂಚಿನೊಂಜುಂಡತ ಸುಷ್ಮಿ ಕೊಡ್ತನ ಮಸ್ತ್ ಆಗಿದೆ ಉಡ್ದು ಒಂದು. ಇದು ಒಂದು ಫ್ರಾಕ್. ಎಲ್ಲ ಇದು ನನ್ನ ತಂಗಿಯ ಹಸ್ಬೆಂಡ್ ಆಗುವವರು ತಂದು ಚಾಕ್ಲೇಟ್. ಇದೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ಫ್ರಾನ್ಸಿಗಿಂತ ಜಾಸ್ತಿ ಬಬುಷಿಗೆ ಯೂಸ್ ಆಗ್ತದೆ. ಆಮೇಲೆ ಇದಿಷ್ಟು ಅಷ್ಟು. ಇದು ನನ್ನ ದೊಡ್ಡಮ್ಮ ಕೊಟ್ಟದ್ದು ಗೆಜ್ಜೆ, ಕಾಲ್ಗೆಜ್ಜೆ. ಕಾಲ್ಗೆಜ್ಜೆ ದೃಷ್ಟಿಮಣಿ. ಇದು ನನ್ನ ತಂಗಿ. ಏ ತಂಗಿ ಪನಿ ನಂದು ನಂದು ಇದು ನನ್ನ ಅಕ್ಕ ಕೊಟ್ಟದ್ದು, ಸರಿತಕ್ಕ ದೊಡ್ಡಮ್ಮನ ಮಗಳು ಕೊಟ್ಟದ್ದು. ಈತ ಗಿಫ್ಟ್ 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 ಏತ್ಲ ಪುರತ್ತೆ. ಓಕೆ
ಓಕೆ ಫ್ಯಾಮ್, ಇದಿಷ್ಟು ನನ್ನ ಮಗಳಿಗೆ ಬರ್ತ್ಡೇಗೆ ಸಿಕ್ಕ ಗಿಫ್ಟ್ ಅನ್ಬಾಕ್ಸಿಂಗ್ ವ್ಲಾಗ್ ಆಗಿರ್ತದೆ. ನನ್ನ ಗಿಫ್ಟ್ಗಿಂತ ಅವರು ಬಂದಿದ್ದು ಸಖತ್ ಖುಷಿಯಾಗಿದೆ. ನಾವೆಲ್ಲ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಅವರೆಲ್ಲರೂ ಸಹ ಬಂದಿದ್ದಾರೆ. ಸೊ ಸಖತ್ ಖುಷಿ ಉಂಟು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ, ಹಾಗೆ ಗಿಫ್ಟ್ಸ್ ಕೂಡ ಕೊಟ್ಟಿದ್ದಕ್ಕೆ. ಒಳ್ಳೆ ಗಿಫ್ಟ್ಸ್ ಬಂದಿದೆ. ಡ್ರೆಸ್ ಆಗಿರ್ಬೋದು, ಮತ್ತು ಡ್ರೆಸ್ಸು ಆಲ್ಮೋಸ್ಟ್ ಎಲ್ಲ ಚೆಂದ ಇದೆ, ಎಲ್ಲ ಡ್ರೆಸ್ಗಳು ಚೆಂದ ಇದೆ. ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಡ್ರೆಸ್. ಅದಕ್ಕೆ ನಾವೆಲ್ಲ ಮಾತಾಡ್ಕೊಳ್ತಿದ್ವಿ, ನನ್ನ ತಂಗಿ ಮದುವೆಗೆಲ್ಲ ತೆಗೆಯೋ ಅವಶ್ಯಕತೆ ಇರುವುದಿಲ್ಲ, ಮದುವೆಗೊಂದು ಡ್ರೆಸ್ ತೆಗಿಬೇಕಲ್ಲ. ಸೊ ಮೆಹಂದಿಗೆ, ರಿಸೆಪ್ಷನಿಗೆ, ಹಳದಿಗೆ, ಇದಕ್ಕೆ ಎಲ್ಲದಕ್ಕೂ ಒಂದು ಡ್ರೆಸ್ ಆಯಿತು. ಸುಮಾರು ಡ್ರೆಸ್ ಉಂಟು. ಸೊ ಹಾಗಾಗಿ ಅದೇ. ಮತ್ತು 2 ಸಿಲ್ವರ್ ಬ್ರಾಸ್ಲೆಟ್ ಬಂದಿದೆ. ಅದರಲ್ಲಿ ಆ್ಯಕ್ಚುಲಿ ವಿಷಯ ಏನಂತ ಹೇಳಿದ್ರೆ, ಒಂದು ನಾನೀಗ ಹಾಕ್ಕೊಂಡಿದ್ದೇನೆ ನೋಡಿ, ಇದು ಅಕ್ಕ ಕೊಟ್ಟದ್ದು, ತುಂಬ ದೊಡ್ಡ ಸೈಜ್ ಆಯಿತು. ಸೊ ನನಗೆ ಈಗ ಆಗ್ತುಂಟು. ಸೊ ನೆಕ್ಸ್ಟ್ ಅವಳು ದೊಡ್ಡವಳಾಗುವಾಗ ಅವರ ಲೆಕ್ಕದಲ್ಲಿ ಇದನ್ನು ನೋಡಿ ರಿಟರ್ನ್ ಕೊಟ್ಟು ಬೇರೆ ತೆಗೆದು ಕೊಡ್ತೇನೆ ನನ್ನ ಮಗಳಿಗೆ. ಬಟ್ ಈಗ ಅದನ್ನು ನಾನು ಹಾಕ್ಕೊಂಡಿದ್ದೇನೆ. ಸೊ ಹಾಗಾಗಿ ಓಕೆ, ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಓಕೆ, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಫುಲ್ಲು ನೋಡಿದ್ದಕ್ಕೆ. ಆ್ಯಂಡ್ ಕಮೆಂಟ್ಸ್ ಮಾಡಿ ಆಯಿತಾ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಓಕೆ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.